ಹಲೋ ನಮಸ್ತೆ ಎಲ್ರಿಗೂ. ಮುಖದಲ್ಲಿ ಸಿಕ್ಕಾಪಟ್ಟೆ ಬಂಗು ಕಲೆಗಳಿದೆ, ಹೈಪರ್ ಪಿಗ್ಮೆಂಟೇಷನ್ ಇದೆ. 1,000 ವಿಡಿಯೋಗಳನ್ನು ನೋಡಿ ಏನೇನೋ ಟ್ರೈ ಮಾಡಿದ್ವಿ, ಎಲ್ಲ ಮನೆ ಮದ್ದು ಟ್ರೈ ಮಾಡಿದ್ವಿ, ಆದರೂ ವರ್ಕ್ ಆಗ್ತಾ ಇಲ್ಲ ಅಂತ ಚಿಂತೆಯಲ್ಲಿ ನೀವಿದ್ರೆ ನಿಮ್ಮ ಟೆನ್ಷನನ್ನು ಬಿಟ್ಬಿಡಿ, ಈ ವಿಡಿಯೋನ ಸೇವ್ ಮಾಡಿಟ್ಕೊಂಡು ನೋಡಿ. ಯಾಕಂತಂದರೆ ಎಷ್ಟೇ ಹಳೆಯ ಬಂಗು ಮಾರ್ಕ್ ಇದ್ರೂ ಕೂಡ ಒಂದೇ ತಿಂಗಳಲ್ಲಿ ಶಾಶ್ವತವಾಗಿ ಕಮ್ಮಿ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ 4 ಸ್ಟೆಪ್ ಇರುವಂತಹ ಡೈಲಿ ರುಟೀನನ್ನು ಮತ್ತು ಒಳ್ಳೆಯ ಕ್ರೀಮನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂತಂದರೆ ಒಂದೊಂದು ಸ್ಟೆಪ್ ಫಾಲೋ ಮಾಡಿದರೆ ನಿಮಗೆ ಇಮಿಡಿಯೇಟಾಗಿ ರಿಸಲ್ಟ್ ಸಿಗಲ್ಲ. ನಾನು ಹೇಳುವಂಥ ಈ ಎಲ್ಲ ಸ್ಟೆಪ್ಸನ್ನು ನೀವು ಕ್ಲೀನಾಗಿ ಫಾಲೋ ಮಾಡಬೇಕು, ಪ್ರತಿದಿನ ಫಾಲೋ ಮಾಡಬೇಕು. ಮತ್ತು ಇದೇನು ತುಂಬ ಕಷ್ಟಪಟ್ಟು ಮಾಡುವಂಥ ಸ್ಟೆಪ್ಸ್ ಎಲ್ಲ ತುಂಬಾ ಸಿಂಪಲಾಗಿ ಮಾಡ್ಬೋದಾದಂಥ ಸ್ಟೆಪ್ಸ್. ಇದಕ್ಕೆ ಕೆಲವು ಮನೆಮದ್ದು ಮತ್ತು ಕೆಲವು ಕ್ರೀಮ್ಗಳನ್ನು ಬಳಸಿ ಬಂಗು ಮಾರ್ಕನ್ನು ಶಾಶ್ವತವಾಗಿ ಕಮ್ಮಿ ಮಾಡುವಂಥ ವಿಧಾನ, ಸರಿಯಾದ ವಿಧಾನ. ತುಂಬ ನಾನು ರಿಸರ್ಚ್ ಮಾಡಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೇಫಾಗಿ ನೀವು ಟ್ರೈ ಮಾಡ್ಬೋದು. ಹಾಗಾದರೆ ಯಾವುದದು? ಫಸ್ಟ್ ಬಂಗು ಮಾರ್ಕ್ ಯಾಕೆ ಬರುತ್ತೆ ಅಂತ ಹೇಳ್ತೇನೆ. ಸ್ಕಿನ್ ಕೇರ್ ಮಾಡದೆ, ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಳ್ಳದೆ ಅಡ್ಡಾದಿಡ್ಡಿಯಾಗಿ ಬಿಸಿಲಲ್ಲಿ ಓಡಾಡ್ತೀವಲ್ವ, ಇದು ಕೂಡ ಬಂಗು ಮಾರ್ಕ್ ಬರಲಿಕ್ಕೆ ಕಾರಣ ಆಗುತ್ತೆ. ಏಜ್ ಫ್ಯಾಕ್ಟರಿಂದ ಚೇಂಜ್ ಆಗುವಂಥ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು, ಹಾರ್ಮೋನ್ಸ್ ಚೇಂಜ್ ಆಗೋದು, ಇದರಿಂದ ಕೂಡ ಬಂಗು ಮಾರ್ಕ್ ಬರುತ್ತೆ. ಹಾಗಾದರೆ ಇದನ್ನು ನಾವು ಕಡಿಮೆ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು, ಯಾವುದೇ ಭಯ ಇಲ್ಲದೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ. ಹಾಗಾದರೆ ಏನದು? ಫಸ್ಟ್ ಸ್ಟೆಪ್ ಏನು ಅಂತಂದರೆ ಮುಖನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಬೆಸ್ಟ್ ನೀವು ಸೋಪ್ ಅಥವಾ ಬೇರೆ ಬೇರೆ ಥರದ ಕ್ಲೆನ್ಸರ್ ಅಥವಾ ಫೇಸ್ ವಾಶಲ್ಲಿ ಮುಖ ತೊಳೆಯೋದನ್ನು ಸ್ಟಾಪ್ ಮಾಡಿ. ಅದರ ಬದಲಾಗಿ ಡೆರ್ಮಾಕೋ ಅಂತ ಒಂದು ಕಂಪ್ನಿಯವ್ರದ್ದು ಕೋಜಿಕ್ ಆ್ಯಸಿಡ್ ಇರುವಂಥ ಲೈಟ್ ಜೆಂಟಲ್ ಕ್ಲೆನ್ಸರ್ ಇದೆ, ಫೇಸನ್ನು ಕ್ಲೀನ್ ಮಾಡುವಂತಹ ಕ್ಲೆನ್ಸರ್ ಇದೆ. ಅದರಲ್ಲಿ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳಿಬೇಕು. ನಿಮಗೆ ಅದರದ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕ್ತೇನೆ. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಇದು ತುಂಬ ಸೇಫ್ ಆಗಿರುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಜೆಂಟಲ್ ಕ್ಲೆನ್ಸರಲ್ಲಿ ಮುಖ ತೊಳೆಯಿರಿ. ಡೆರ್ಮಾಕೋದು ಕ್ಲೆನ್ಸರ್ ಇಲ್ಲದಿದ್ದರೆ ತೊಂದರೆ ಇಲ್ಲ, ಸೆಟಫಿಲ್ ಅವ್ರದ್ದು ಕ್ಲೆನ್ಸರ್ ಕೂಡ ಉಪಯೋಗ ಮಾಡ್ಬೋದು, ಜೆಂಟಲ್ ಕ್ಲೆನ್ಸರನ್ನು. ಮುಖ ತೊಳ್ಕೊಂಡಾಯ್ತಾ? ಮುಖನ ಒರೆಸ್ಕೊಳ್ಳಿ. ಇವಾಗ ಒಂದು ರೈಸ್ ವಾಟರದ್ದು ಟಿಪ್ಸನ್ನು ನೀವು ಫಾಲೋ ಮಾಡಬೇಕು. ಅದು ಏನು ಅಂತಂದರೆ, 1-2 ಚಮಚ ಅಕ್ಕಿಯನ್ನು ತಗೊಂಡು ಕ್ಲೀನಾಗಿ ತೊಳ್ಕೊಳ್ಳಿ, ನೀರಲ್ಲಿ ಹಾಕಿಡಿ, ಕ್ಲೀನಾಗಿರುವಂಥದ್ದು. ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು 1-2-3 ಸರಿ ಮಿಡ್ಲಲ್ಲಿ ಹೆಚ್ಬೇಕದನ್ನ. ಅದರದ್ದು ಆ ರೈಸದ ಅಂಶ ಇದೆಯಲ್ಲ ನೀರಲ್ಲಿ ಸೇರ್ಕೋಬೇಕು. 1 ಗಂಟೆ ಬಿಟ್ಟು ಆ ನೀರನ್ನು ಫಿಲ್ಟರ್ ಮಾಡಿದಾಗ ನಿಮಗೆ ರೈಸ್ ವಾಟರ್ ಸಿಗುತ್ತೆ, ಹೌದಲ್ವಾ? ಅದನ್ನ ಹತ್ತಿ ಉಂಡೆ ಮಾಡಿಬಿಟ್ಟು ಆ ನೀರಲ್ಲಿ ಹಾಕಿ ಸ್ವಲ್ಪ ತೆಗೆದು 1 ಚಮಚದಷ್ಟು ನೀರನ್ನು ತೆಗೆದು ಅದರಲ್ಲಿ ಹತ್ತಿ ಉಂಡೆನ ಅದ್ಬಿಟ್ಟು ಕ್ಲೀನ್ ಮಾಡಿರುವಂಥ ಮುಖಕ್ಕೆ ಎಲ್ಲೆಲ್ಲಿ ಬಂಗು ಮಾರ್ಗಿದೆ ಅದು ಪೂರ್ತಿ ಮುಖಕ್ಕೆ ಹಚ್ಚಿ 10-15 ನಿಮಿಷ ಬಿಡಬೇಡಿ. ರೈಸ್ ವಾಟರ್ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡೋದಲ್ಲದೆ ಸ್ಕಿನ್ನ ಪಿಗ್ಮೆಂಟೇಷನ್ ಇದೆಯಲ್ವಾ, ಅದನ್ನ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅದಾದ ನಂತರ ಮುಖನ ಮತ್ತೆ ಕ್ಲೀನ್ ವಾಟರಿಂದ ತೊಳ್ಕೊಳ್ಳಿ. ಈಗ ಡೆರ್ಮಾಕೋ ಅವ್ರದ್ದೇ ನಿಮಗೆ ಕೋಜಿಕ್ ಆ್ಯಸಿಡ್ ಇರುವಂಥ ಸನ್ಸ್ಕ್ರೀನ್ ಲೋಷನ್ ಬರುತ್ತೆ. ಆ ಲೋಷನನ್ನು ಕ್ಲೀನಾಗಿ ಮುಖಕ್ಕೆ ಹಚ್ಕೊಳ್ಳಿ. ಇದು ಮ್ಯಾಂಡೇಟ್ರಿ. ಇದು ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಆಮೇಲೆ ಸೂರ್ಯನ ಬಿಸಿಲಿಂದ ಆಗುವಂಥ ಹಾರ್ಮನ್ನು ತಡೆಗಟ್ಟುತ್ತೆ. ಸನ್ಸ್ಕ್ರೀನ್ ಲೋಷನ್ನ ಹಚ್ಚಿ ಬಿಟ್ಬಿಡಿ. ಬೇರೆ ಯಾವ ಕ್ರೀಮ್ ಡೈಲಿ ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಆಫೀಸ್ಗೆ ಹೋಗೋದಿದ್ರೆ ಅದರ ಮೇಲೆ ನೀವು ಮೇಕಪ್ ಇನ್ನೊಂದೇನೋ ಹಾಕೊಂಡು ಹೋಗ್ಬೋದು. ಆದರೆ ಈ ಡೆರ್ಮಾಕೋ ಅವ್ರದ್ದು ಕೋಜಿಕ್ ಆ್ಯಸಿಡ್ ಇರುವಂಥ ಸನ್ಸ್ಕ್ರೀನ್ ಲೋಷನ್ ನೀವು ಹಚ್ಕೊಳ್ಳೇಬೇಕು. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಆಗುತ್ತೆ. ಇದಿಲ್ಲದಿದ್ದರೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಬೆಸ್ಟ್ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳಿ. ಸನ್ಸ್ಕ್ರೀನ್ ಲೋಷನ್ ಡೆರ್ಮಾಕೋ ಕೋಜಿಕ್ ಆ್ಯಸಿಡ್ ಇರೋದನ್ನೇ ಯಾಕೆ ಹಚ್ಕೊಳ್ಳಿ ಅಂತ ಹೇಳೋದಂದರೆ, ಆ ಕೋಜಿಕ್ ಆ್ಯಸಿಡ್ ಅಂಶ ಏನಿದೆ ಅದು ಬಂಗು ಅಥವಾ ಪಿಗ್ಮೆಂಟೇಷನನ್ನು ಡೀಪಾಗಿ ತುಂಬ ಬೇಗ ಕ್ಲೀನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದಿಲ್ಲದಿದ್ದರೆ ತೊಂದರೆ ಇಲ್ಲ, ನೀವು ರೆಗ್ಯುಲರ್ ಹಾಕುವಂಥ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿ. ಆದರೆ ಸನ್ಸ್ಕ್ರೀನ್ ಲೋಷನ್ ಡೈಲಿ ಹಚ್ಕೊಳ್ಳೇಬೇಕು. ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡಿಲ್ಲ ಅಂತಂದರೆ ನೀವು ಏನೇ ಪ್ರಯತ್ನ ಮಾಡಿ, ಏನೇ ಮನೆಮದ್ದು ಮಾಡಿ, ಪಿಗ್ಮೆಂಟೇಷನ್ ಕಮ್ಮಿ ಆಗಲ್ಲ. ಕಮ್ಮಿ ಆಗಿದ್ದರೂ ಕೂಡ ಮತ್ತೆ ವಾಪಸ್ ಬರುತ್ತೆ. ನನ್ನ ಮಾತನ್ನು ಬರೆದಿಟ್ಕೊಳ್ಳಿ ನೀವು. ಅದಾದ ನಂತರ ಡೈಲಿ ಇಷ್ಟೇ, ಸಾಯಂಕಾಲ ಆಫೀಸಿಂದ ಬಂದು ಅಥವಾ ಸಾಯಂಕಾಲ ಒಂದ್ಸರಿ ಕ್ಲೀನಾಗಿ ಮತ್ತೆ ಡೆರ್ಮಾಕೋ ಅವ್ರದ್ದು ಕ್ಲೆನ್ಸರಿಂದ ಮುಖ ತೊಳ್ಕೊಳ್ಳಿ, ಅಥವಾ ನೀವು ಸೆಟಫಿಲ್ ಆದರೂ ಓಕೆ ಹಾಕ್ಕೊಂಡು ಲೈಟಾಗಿ ಜೆಂಟಲ್ ಆಗಿರುವಂಥ ಕ್ಲೆನ್ಸರಿಂದ ಮುಖ ತೊಳ್ಕೊಳ್ಳಿ. ಡೆರ್ಮಾಕೋ ಕೋಜಿಕ್ ಆ್ಯಸಿಡ್ ಇರೋದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಆವಾಗಲೇ ಹೇಳಿದಾಗೆ ಪಿಗ್ಮೆಂಟೇಷನ್ನ ಟ್ರೀಟ್ ಮಾಡಲಿಕ್ಕೇ ಇರುವಂತಹ ಈ ಕ್ಲೆನ್ಸರ್ ಇದು, ಅದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆಯಿತಾ? ಮುಖ ತೊಳ್ಕೊತೀರಾ ಸಾಯಂಕಾಲ. ಅದಾದ ನಂತರ ಇವಾಗ ಇರೋದು ಫಸ್ಟ್ ಬೆಸ್ಟ್ ಒಳ್ಳೆಯ ಒಂದು ಸೆರಮ್, ನಿಮ್ಮ
ಹೈಪರ್ ಪಿಗ್ಮೆಂಟೇಷನ್ ಬಂಗು ಮಾರ್ಕನ್ನು ಕಮ್ಮಿ ಮಾಡಲಿಕ್ಕೆ ಅದು ಏನು ಅಂತಂದರೆ ಡರ್ಮಾಕೋ ಅವ್ರದ್ದು ಕೋಜಿಕ್ ಆ್ಯಸಿಡ್ ಇರುವಂಥ ಒಂದು ಸೆರಮ್ ಬರುತ್ತೆ. ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅದರಲ್ಲಿ. ಇದಿಲ್ಲದಿದ್ದರೆ ಮಿನಿಮಲಿಸ್ಟ್ ಅವ್ರದ್ದು ವಿಟಮಿನ್ ಸಿ 10% ಅಂತ ಒಂದಿದೆ, ಆ ಸೆರಮ್ ಕೂಡ ತುಂಬ ಒಳ್ಳೆಯ ವರ್ಕ್ ಆಗುತ್ತೆ. ನಾನು ಇದರಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳನ್ನು ಮೆನ್ಷನ್ ಮಾಡಿರ್ತೀನಿ ಅದೆಲ್ಲದನ್ನು ಇದರಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಲ್ಲದಿದ್ದರೆ ಇದರ ನೇಮನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅದರದ ಮೆಡಿಕಲ್ ಸ್ಟೋರ್ಗಳಲ್ಲೋ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೋ ಅಥವಾ ಆನ್ಲೈನಲ್ಲೋ ಕಂಟೆಂಟ್ ಎಲ್ಲದನ್ನು ನೋಡಿ ಕ್ಲೀನಾಗಿ ನೋಡಿಕೊಂಡು ಬೈ ಮಾಡಿ. ಈ ಸೆರಮನ್ನು 1-2-3 ಡ್ರಾಪನ್ನು ನಾವು ಹಚ್ಕೋಬೇಕಾಗುತ್ತೆ. ಮುಖಕ್ಕೆ ಹಚ್ಚಿ, ನಿಮ್ಮದು ತುಂಬ ಆಯಿಲಿ ಸ್ಕಿನ್ ಆದರೆ ನೀವು ಅಲೋವೆರಾ ಜೆಲ್ಲನ್ನು ಲೈಟಾಗಿ ಹಚ್ಚಿ ಬಿಡ್ಬೋದು. ಈ ಸೆರಮನ್ನು ಹಚ್ಚಿ ಅಲೋವೆರಾ ಜೆಲ್ ಮುಖದ ಮೇಲೆ ಹಚ್ಚಬೇಕು. ಸೆರಮ್ ಡೈರೆಕ್ಟಾಗಿ ಮುಖ ತೊಳೆದಾದ ನಂತರ ಮುಖ ಸ್ವಲ್ಪ ಲೈಟಾಗಿ ಒದ್ದೆ ಇರುವಾಗಲೇ ಒರೆಸ್ತೀರಲ್ವ, ಇಮ್ಮಿಡಿಯೇಟಾಗಿ ಹಚ್ಕೊಳ್ಳಿ. ಒದ್ದೆ ಮುಖಕ್ಕೆ ಹಚ್ಕೊಂಡ್ರೆ ತುಂಬ ಬೇಗ ಆ್ಯಕ್ಟಿವೇಟ್ ಆಗುತ್ತೆ. ಅದರ ಮೇಲೆ ನೀವು ಮಾಯ್ಶ್ಚರೈಸರ್ ಲೈಟಾಗಿ ಹಚ್ಕೋಬೇಕು. ಡ್ರೈ ಸ್ಕಿನ್ ಅವ್ರಿಗೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಒಳ್ಳೆಯದು. ಆಯಿಲ್ ಸ್ಕಿನ್ ಆದರೆ ನೀವು ಅಲೋವೆರಾ ಜೆಲ್, ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಲೈಟಾಗಿ ಹಚ್ಚಿಬಿಡಿ. ಇದರಿಂದ ಡಬಲ್ ಎಫೆಕ್ಟ್ ಸಿಗುತ್ತೆ. ರಾತ್ರಿ ಪೂರ್ತಿ ನಮ್ಮ ಸ್ಕಿನ್ ರಿಪೇರ್ ಆಗೋದಕ್ಕೆ ತುಂಬ ಒಳ್ಳೆಯದು. ರಾತ್ರಿ ನೀವು ಈ ಸೆರಮನ್ನು, ಬಂಗು ಮಾರ್ಕ್ ಪಿಗ್ಮೆಂಟೇಷನ್ ಕಡಿಮೆ ಆಗುವಂಥ ಸೆರಮನ್ನು ಹಚ್ಕೊಂಡ್ರೆ ಅದು ಬೆಸ್ಟ್ ಅಂತಂದರೆ ಬೆಸ್ಟ್ ಕೆಲಸ ಮಾಡುತ್ತೆ. ಡರ್ಮಾಕೋ ಅವ್ರದ್ದು ಕೋಜಿಕ್ ಆ್ಯಸಿಡ್ ಇರುವಂಥ ಸೆರಮ್ ಆದರೂ ಓಕೆ, ಮಿನಿಮಲಿಸ್ಟ್ ಅವ್ರದ್ದು ವಿಟಮಿನ್ ಸಿ 10% ಅನ್ನುವಂಥ ಒಂದು ಸೆರಮ್ ಇದೆ, ಅದಾದರೂ ಓಕೆ. ಹಚ್ಕೊಂಡು ಅದರ ಮೇಲೆ ಲೈಟಾಗಿ ಮಾಯ್ಶ್ಚರೈಸರ್ ಅಥವಾ ಅಲೋವೆರಾ ಜೆಲ್ ಹಚ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ತೊಳ್ಕೊಳ್ಳಿ ಮುಖ. ಈ ರೂಟೀನನ್ನು 1 ತಿಂಗಳು ಮಾಡಿ. 2 ತಿಂಗಳಲ್ಲಿ ನಿಮಗೆ ವಿಸಿಬಲ್ ಆಗಿ ಸ್ಕಿನ್ ಡಲ್ ಆಗಿರೋದು ತುಂಬ ಅಂದರೆ ಲೈಟ್ ಆದಾಗ ಅನಿಸುತ್ತೆ. ಪಿಗ್ಮೆಂಟೇಷನ್ ಮಾರ್ಕ್ ಸ್ವಲ್ಪ ಲೈಟ್ ಆದಾಗ ಅನಿಸುತ್ತೆ. 3-4 ವಾರದೊಳಗಡೆ ನಿಮಗೆ ಕ್ಲಿಯರ್ ರಿಸಲ್ಟ್ ಸಿಗುತ್ತೆ. ಅಟ್ಲೀಸ್ಟ್ ಒಂದು 48 ದಿನ ಅಂದರೆ ಒಂದು 6 ವಾರ ನೀವೇನಾದರೂ ಇದನ್ನ ಉಪಯೋಗ ಮಾಡಿದರೆ ನಿಮಗೆ ಕ್ಲಿಯರಾಗಿ ಮುಖ ಆ ಪಿಗ್ಮೆಂಟೇಷನ್ ಎಲ್ಲದರಿಂದ ಮುಕ್ತಿಯನ್ನು ಪಡೆಯುತ್ತೆ. ಆದರೆ ಇವತ್ತು ಮಾಡೋದು, ನಾಳೆ ಮಾಡೋದಿರೋದು, ಇನ್ನೊಂದು 3 ದಿನ ಬಿಟ್ಟು ಮಾಡೋದು, ಮತ್ತೊಂದು ಸ್ವಲ್ಪ ದಿನ ಬಿಟ್ಬಿಡೋದು, ಗ್ಯಾಪ್ ಕೊಡೋದು, ಈ ಥರ ಮಾಡಿದ್ರೆ ಆಗಲ್ಲ. ಯಾವುದಾದ್ರೂ ನಿಮಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡಲೇಬೇಕು. ನಾನು ಹೇಳಿರುವಂಥ ಸ್ಟೆಪ್ಸ್ ಒಂದಿನ ಮಾಡಿ ಒಂದಿನ ಬಿಟ್ಟರೆ ನಿಮ್ಗೆ ರಿಸಲ್ಟ್ ಸಿಗಲ್ಲ. ಅವ್ರು ಏನೋ ಒಂದು ಹೇಳಿದ್ರು, ನಾನು ಮಾಡಿದೆ, ನಂಗೆ ರಿಸಲ್ಟ್ ಬಂದಿಲ್ಲ ಅಂತಂದರೆ ಅದಕ್ಕೆ ನಾನು ರೀಸನ್ ಆಗಲ್ಲ. ನಿಮಗೆ ಆ ಪೇಷನ್ಸ್ ಇಲ್ಲ, ಕನ್ಸಿಸ್ಟೆನ್ಸ್ ಇಲ್ಲ ಅಂತಂದರೆ ಅದಕ್ಕೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ರಿಸಲ್ಟ್ ಚೆನ್ನಾಗಿ ಸಿಗಬೇಕು ಅಂತಂದರೆ ಅಟ್ಲೀಸ್ಟ್ 4-6 ವಾರ ನಾವು ಅದಕ್ಕೆ ಟೈಮ್ ಕೊಡಲೇಬೇಕು. ಒಂದು ವೇಳೆ ಯಾರಾದರೂ ಸುಮ್ಮನೆ ಇವತ್ತು ಹಚ್ಚಿ ನಾಳೆ ಬಂಗು ಮಾರ್ಕ್ ಹೋಗ್ತದೆ, ಅದು 1 ವಾರದಲ್ಲಿ ಬಂಗು ಮಾರ್ಕ್ ಹೋಗುತ್ತೆ ಅಂತಂದರೆ ಅದು ಸುಳ್ಳು. ಆ ಥರದ್ದು ಯಾವುದೇ ಜಗತ್ತಲ್ಲಿ ಇನ್ನೂ ಉತ್ಪತ್ತಿ ಆಗಲ್ಲ. ಆ ಥರ ಏನಾದರೂ ಉತ್ಪತ್ತಿ ಆಗಿದೆ ಅಂತಂದರೂ ಅದದ್ದು ಅಷ್ಟೇ ಹಾರ್ಮ್ ನಂತರ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಆಮೇಲೆ ಸಿಗುತ್ತೆ. ಅದರಿಂದ ನಾವು ಅರ್ಜೆಂಟ್ ಮಾಡಿದ್ರೆ ಸೇಫಾಗಿರುವಂಥ ಅಂದರೆ ಆಯಿಂಟ್ಮೆಂಟ್ ಇರ್ಬೋದು, ಇದನ್ನೆಲ್ಲ ಹಚ್ಚಿ ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಡರ್ಮಾಕೋ ಅವ್ರದ್ದು ಕ್ಲೆನ್ಸರ್ ಇರ್ಬೋದು, ಸನ್ಸ್ಕ್ರೀನ್ ಇರ್ಬೋದು ಅಥವಾ ಸೆರಮ್ ಇರ್ಬೋದು, ಇದರಲ್ಲಿ ಕೋಜಿಕ್ ಆ್ಯಸಿಡ್ ಅಂಶ ಇರೋದ್ರಿಂದ ಹೈಪರ್ ಪಿಗ್ಮೆಂಟೇಷನ್ನ ಬೇಗ ಕಮ್ಮಿ ಮಾಡುತ್ತೆ. ಅದರ ಬದಲಾಗಿ ನೀವು ಸೆಟಫಿಲ್ ಅವ್ರದ್ದು ಕ್ಲೆನ್ಸರನ್ನು ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರನ್ನು ಬೇಕಾದರೂ, ಅಂದರೆ ಡರ್ಮಾಕೋ ಮಾಯ್ಶ್ಚರೈಸರ್ ಇಲ್ಲದಿದ್ದರೆ ಸೆಟಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಡರ್ಮಾಕೋ ನಿಮಗೆ ಸನ್ಸ್ಕ್ರೀನ್ ಇಲ್ಲದಿದ್ದರೆ ಸೆಟಫಿಲ್ ಅವ್ರದ್ದು ಯೂಸ್ ಮಾಡ್ಬೋದು, ಇಲ್ಲ ಮಿನಿಮಲಿಸ್ಟ್ ಅವ್ರದ್ದು ಯೂಸ್ ಮಾಡ್ಬೋದು. ಇದು 3 ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಬೆಸ್ಟ್ ನಿಮಗೆ ಡರ್ಮಾಕೋ ಅವ್ರದ್ದು ಕ್ಲೆನ್ಸರ್, ಸನ್ಸ್ಕ್ರೀನ್ ಲೋಷನ್, ಸೆರಮ್, ಕೋಜಿಕ್ ಆ್ಯಸಿಡ್ ಇರುವಂಥದ್ದನ್ನು ಉಪಯೋಗ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನನ್ನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತಂದರೆ 100% ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಏನೇನಾದರೂ ಬೈ ಮಾಡೋಕ್ಕಿಂತ ಮುಂಚೆ ಫೀಡ್ಬ್ಯಾಕ್ ಎಲ್ಲ ಚೆಕ್ ಮಾಡಿ ಬೈ ಮಾಡಿ. ಸೊ ಎಲ್ಲದನ್ನು ಹೇಳಿದ್ದೇನೆ. ನೀವು ಒಂದು ಸರಿ ಬಂಗು ಮಾರ್ಕ್ ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ, ಮಾಯ್ಶ್ಚರೈಸರ್ ಡೈಲಿ ಹಚ್ಚದೆ ನೀವು ಹೊರಗಡೆ ಓಡಾಡಿದರೆ ನನ್ನ ಮಾತನ್ನು ನಂಬಿ ನಿಮಗೆ ಆ ಪಿಗ್ಮೆಂಟೇಷನ್ ಮತ್ತೆ ವಾಪಸ್ ಬರುತ್ತೆ. ಅದನ್ನ ತಡೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಂಗು ಮಾರ್ಕ್ ಇರಲಿ ಇಲ್ಲದಿರಲಿ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನನ್ನು ಕಂಪಲ್ಸರಿಯಾಗಿ ಹಚ್ಕೊಂಡು ಹೋಗಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.